ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯಲ್ಲಿ ನೂತನ ರೈತ ಸಂಪರ್ಕ ಕಟ್ಟಡಕ್ಕೆ ಜನಪ್ರಿಯ ಶಾಸಕರಾದ ಎಂವಿ ವೀರಭದ್ರಯ್ಯನವರು ಭೂಮಿ ಪೂಜೆ ಸಲ್ಲಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಅಭಿವೃದ್ಧಿ ವಿಚಾರದಲ್ಲಿ ನಾನು ಐಡಿಹಳ್ಳಿ ಹೋಬಳಿಗಳಿಗೆ ಮುಂದುವರೆದು ಹೆಚ್ಚಿನ ಅನುದಾನ ಕೊಟ್ಟು ಅಭಿವೃದ್ಧಿ ಪಡಿಸಿದ್ದೇನೆ. ಈ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಸಿಸಿ ರಸ್ತೆ, ಶಾಲೆಗಳಿಗೆ ಕಾಂಪೌಂಡ್, ಸ್ಕೂಲ್, ರಂಗಮಂದಿರ, ಬಸ್ ಸ್ಟ್ಯಾಂಡ್ ಮುಂಭಾಗ 30 ಲಕ್ಷ ರೂಪಾಯಿ ಸಿಸಿ ರಸ್ತೆ ಕಾಮಗಾರಿ, ದೇವಸ್ಥಾನಗಳ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದು ಮತ್ತು ಶೀಘ್ರದಲ್ಲಿಯೇ ಬಸ್ ಸ್ಟ್ಯಾಂಡ್ನಲ್ಲಿ ಶೌಚಾಲಯ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟರಂಗರೆಡ್ಡಿ, ಆರ್.ಕೆ. ರೆಡ್ಡಿ, ರಿಯಾಜ್ ಅಹಮದ್, ಲಿಂಗಪ್ಪ, ಎಲ್ಐಸಿ, ಮಂಜುನಾಥ್, ಜಿಲಾನ್, ವಕೀಲರಾದ ನರಸಿಂಹಮೂರ್ತಿ, ವಜೀರ್ ಬಾಷಾ, ಕೃಷಿಕ ಸಮಾಜದ ಅಧ್ಯಕ್ಷರಾದ ಚನ್ನಲಿಂಗಪ್ಪ, ಸದಸ್ಯರಾದ ಸಿದ್ದರೆಡ್ಡಿ, ಉಮೇಶ್, ಕೃಷಿ ಸಹಾಯಕ ನಿರ್ದೇಶಕರಾದ ಹನುಮಂತರಾಯಪ್ಪ, ಕೃಷಿ ಅಧಿಕಾರಿ ಮದನ್ ಕುಮಾರ್ ಕೆಪಿ, ತಾಡಿ ನರಸಿಂಹಯ್ಯ, ಶ್ರೀರಾಮಯ್ಯ, ಕುರರ್ಲ ಭೋವಿ ನಾಗರಾಜ್ ಹಾಜರಿದ್ದರು. ವರದಿ ಅಭಿದ್ ಮಧುಗಿರಿ. ಐಡಿಹಳ್ಳಿಗೆ ಸ್ವಲ್ಪ ಜಾಸ್ತಿನೇ ಮುಂದುವರೆದು ಕೆಲಸಗಳು ಮಾಡಿದ್ದೇವೆ. ಯಾಕೆಂದ್ರೆ ಈಗಾಗಲೇ ಈ ಲೋಕಲ್ ಅಲ್ಲಿ ಮಾತನಾಡಿದಂತವ್ರು ಹೇಳಿದ್ದಾರೆ, ಕಾಲೋನಿಗಾಗಿರ್ಬೋದು, ಸಿಸಿ ರಸ್ತೆಗಳಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ಸ್ಕೂಲ್ಗಳಿಗಾಗಿರ್ಬೋದು, ಮತ್ತೆ ನಿಮ್ದು ಪೆಟ್ರೋಲ್ ಬಂಕ್ ಮುಂದೆಗಡೆ ಒಂದು 30 ಲಕ್ಷ ರೂಪಾಯಿ ರಸ್ತೆ ಆಗಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ಆಮೇಲೆ ಈಗಾಗಲೇ ಸ್ಕೂಲ್ ಕಾಂಪೌಂಡ್ಗೆ ಮತ್ತೆ ಸ್ಕೂಲು ರಂಗಮಂದಿರ ಎಲ್ಲಕ್ಕೂ ಅನುದಾನ ಹಾಕೊಟ್ಟಿದ್ದೀವಿ. ಬಸ್ ಸ್ಟ್ಯಾಂಡ್ ನಲ್ಲಿ ಬಹಳ ದಿನಗಳ ಬೇಡಿಕೆ ಇತ್ತು, ಅದು ಕೂಡ ಪೂರೈಸಿದ್ದೀವಿ. ಬಸ್ ಸ್ಟ್ಯಾಂಡ್ ನಲ್ಲಿ ಇನ್ನೊಂದು ಟಾಯ್ಲೆಟ್ ಆಗ್ಬೇಕು, ನಂಬರ್ 1 ಗಮನದಲ್ಲಿ ಟಾಯ್ಲೆಟ್ ಆಗ್ಬೇಕು. ಆಮೇಲೆ ಈಗ ನಮ್ಮ ಆರ್.ಕೆ. ರೆಡ್ಡಿ ಅವರು ಮಾತಾಡ್ತಾ ಹೇಳಿದ್ರು, ನೀವು ಮಿಡಿಗೇಶಿಗೆ ಹೋಗ್ತಾ ರೋಡಲ್ಲಿ ನಿಮ್ಮ ಐಡಿಹಳ್ಳಿಯಿಂದ ಮಿಡಿಗೇಶಿಗೆ ಎಂಟರ್ ಆಗ್ತೀವಲ್ಲ ರೋಡ್, ಆ ರೋಡಲ್ಲಿ ಜಾಸ್ತಿ ಚರಂಡಿಗಳು ತುಂಬಾ ಇದಾಗಿದ್ದಾವೆ, ಅಲ್ಲಿ ಸ್ವಲ್ಪ ಇದಾಗಿದೆ ಅಂತ ಹೇಳ್ತಾರೆ. ಅದನ್ನು ಕೂಡ ಈ ವರ್ಷದಲ್ಲಿ ಮಾಡಿಸ್ಕೊಂಡು 2-3 ತಿಂಗಳಲ್ಲೇ ಮಾಡಿಸ್ಕೊಡ್ತೀನಿ, ಅದು ಮಾಡಿಸ್ಕೊಡ್ತೀನಿ. ಬಸ್ ಸ್ಟ್ಯಾಂಡ್ ನಲ್ಲಿ ಟಾಯ್ಲೆಟ್ ನಾನು ರೆಡಿ ಇದ್ದೀನಿ, ಬಟ್ ಜಾಗ ಇದು ಮಾಡಿ ಕೊಡ್ಬೇಕು ನೀವು ಲೋಕಲ್ ನಾವು ಇರ್ಲಿ, ಜಾಗ ಇದನ್ನ ಮಾಡಿಕೊಟ್ರೆ ಅದು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಯಾಕೆಂದ್ರೆ ಒಂದು ಕುಮಾರಸ್ವಾಮಿ ಅವರೇ ಅಧಿಕಾರದಲ್ಲಿ ಮುಂದುವರೆದಿದ್ರೆ ಪರಿಸ್ಥಿತಿ ಬೇರೆ ಇರ್ತಿತ್ತು. ಇವತ್ತೇನಾಗಿದೆ, ಕೊರೋನಾ ಬೇರೆ ಬಂತು, ಸರ್ಕಾರ ಬೇರೆ ಕಳ್ಕೊಂಡು ಬಿಜೆಪಿನವರು ನಮ್ ಕಡೆ ಏನು ಲಕ್ಷ್ಯನೇ ಕೊಡಲ್ಲ. ನಾವು ಇದ್ದದ್ರಲ್ಲಿ